ಪಾತ್ರ ಇಜ್ಜಿವಂದು ಈ ದೃಷ್ಟಿಡ್ ಒಂಜಿ ಚಾರಿತ್ರಿಕ ನಾಟಕ ಮಲ್ಪಡು ಅನ್ಪನ ನಿರ್ಧಾರ ಮಾಡ್ತ ಶಶಿರಾಜ್ ರಾವ್ ಕಾವೂರು ಮೇಲೆ ಬರೆದಿನ ರತ್ನವರ್ಮ ಹೆಗಡೆ ಪ್ರಶಸ್ತಿ ಗೆತ್ತೊಂದಿನ ಛತ್ರಪತಿ ಶಿವಾಜಿ ನಾಟಕನ ಆಯ್ಕೆ ಮಾಡ್ತಾ ಸುಮಾರು ತಿಂಗಳ ಕೆಲಸ ಆಗಲು ನೆಟ್ಟ ಶಶಿರಾಜ್ ರಾವ್ ಕಾವೂರು ಎಡ್ಡೆ ಸಂಭಾಷಣೆಯನ್ನು ಬರೀತಾರೆ. ಡೈಲಾಗ್ ಓರಿಯೆಂಟೆಡ್ ನಾಟಕ ಉಂಟು. ಪ್ರೀತೇಶ್ ಬಡವಲ್ವಾಗ ಮೇರೆ ಛತ್ರಪತಿ ಶಿವಾಜಿ ಮಹಾರಾಜನ ಪಾತ್ರ ಪ್ರೀತೇಶ್ ಮತ್ತೊಂದು ಇತ್ತೆ ಶಿವದತ್ತ ಗುಳಿಗೇಡು ಮತ್ತೊಂದಿನ ಸ್ವರಾಜ್ ಶೆಟ್ಟಿ ಅಂತ ಸಿನಿಮಾಡು ಬಿಸಿ ತಿನ್ನಿಡ್ದವರ ನನ್ನ ಪಾತ್ರನು ಸುಮಾರು ಮೂಜಿ ತಿಂಗಳು ದಿಂಚ ಸುಮಾರು ಎಲ್ಪ ಶೋ ಪ್ರೀತೇಶ್ ಆ ಜಾಗನ ದಿಂಜಾದೆ. ಶಶಿರಾಜ್ ರಾವ್ ಕಾವೂರು ನಿಕ್ಲೆ ಗುರ್ತೊಂಡು ಎ.ಕೆ. ವಿಜಯ್ ಕೋಕಿಲ ಈ ಸಲ ಎ.ಕೆ. ವಿಜಯ್ ಕೋಕಿಲ ಮಣಿಕಾಂತ್ ಕದ್ರಿಗೆ ಮ್ಯೂಸಿಕ್ನ ಹಸ್ತಾಂತರ ಮಾಡಿದರು. 35 ವರ್ಷದ ಪೂರ ನಾಟಕಗಳಾರೆ ಸಂಗೀತ ನಿರ್ದೇಶನ ಮಾಡಿದೆ. ನಾನು ಬಂದು ಮಲ್ಲ ಜವಾಬ್ದಾರಿ ನೆಟ್ಟಿದ್ದು ತೊಂದರೆ ಒಂದು ಚಾಲೆಂಜ್ ವರ್ಕ್ ಒಂಜಿ ವಸ್ತ್ರಾಲಂಕಾರ ಪೌರಾಣಿಕ ನಾಟಕಕ್ಕೆ ಸಾಮಾಜಿಕ ನಾಟಕಕ್ಕೆ ಹೆಂಚ ವಸ್ತ್ರಾಲಂಕಾರ ಮಾಡ್ತಲ್ಲ ನಡಪುಂಡ ಕ್ಷಮೆ ಹೋಗ್ಕೊಂಡು ಚಾರಿತ್ರಿಕ ನಾಟಕಕ್ಕೂ ವಸ್ತ್ರಾಲಂಕಾರ ಮಾಡ್ಕೊಂಡು ಒಂಜಿ ಮಲ್ಲ ಚಾಲೆಂಜ್ ಅರ್ಲ ಎನ್ನ ಮಗಲು 2 ಜನ ಸೇರಿದ ಐಕೆ ನೀವೇ ಪಾಡ್ದಿದ್ದಾಳೆ ಎಂಟ ಖಾಲಿ ಕೇಳೋದಿತ್ತೆ ರಾತ್ರಿ ನೆಕ್ ಬೋಡ್ತಿನ ಪರಿಕರಗಳು ಮಸ್ತ್ ಉಂಟು. ರಂಗ ಪರಿಕರ ಶಿವದತ್ತ ಗುಳಿಗೆಡ್ದು ಜಾಸ್ತಿ ಉಂಟು ಐಟಮ್ಸ್ ಬರ ಕಡಗ ಆವಾಡು ವಾಕ್ನಕ್ ಆವಾಡು ಒಂದೊಂಜಿ ಪೇಟ ಆವಾಡು ಪ್ರತಿ ಒರಿಯಲ್ಲ ಅವನ್ನ ಗೂಗಲ್ ಸರ್ಚ್ ಮಾಡ್ತಿದ್ದು ತೂದು ಐಕಕ್ಕೆ ತಕ್ಕ ಬರೋ 2 ಜನ ಸೇರಿದು ಮಾಡಿದ್ರು. ಮಣಿಕಾಂತ್ ಕದ್ರಿ ಅದ್ಭುತ ಮ್ಯೂಸಿಕ್ ಮಾಡಿದ್ರು. ಮುಜೆ ಪದ್ಯ ಬರ್ಕೊಂಡು ಒಂಜಿ ಟೈಟಲ್ ಸಾಂಗ್ ಬರ್ಕೊಂಡು ಒಂಜಿ ಲಾಸ್ಟ್ ಒಂಜಿ ಪಟ್ಟಾಭಿಷೇಕದ ಒಂಜಿ ಗ್ರೂಪ್ ಸಾಂಗ್ ಬರ್ಕೊಂಡು ಆ ಗ್ರೂಪ್ ಸಾಂಗನ್ನು ಪಟ್ಲ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ರು, ರವೀಂದ್ರ ಪ್ರಭು, ಮೈಮ್ ರಾಮದಾಸ್ ಇಂಚ ಪಕ್ಕ ಸುಮಾರು ಕೋರಸ್ ಬರೋ ಟೈಟಾಕಲ್ ಮಾಡ್ತೇವೆ. ಯಾನು ಪಣ್ತಿನೆಟ್ಟು ಒಂಜಿ ಕೆಲಸ ಮಾತ್ರ ಮಲ್ಪರೆ ಆತಿಜೆ ಕ್ಷಮಕ್ಕೆ ಮೊದಲು ಕೈಲಾಸ್ ಕೇರ್ ನೆಟ್ಟು ಟೈಟಲ್ ಸಾಂಗ್ ಪಾಲೋಡಿತ್ತದು ಇಂಗ್ಲೀಷ್ ಸುಮಾರು ದಿನದ ವಿಚಾರ ಡೇಟ್ ತಿಕ್ಕಂದೆ ಲಾಸ್ಟ್ಗೆ ಅವು ಕೈ ತತ್ತುಕೊಂಡು ನನ್ನ ಪ್ರಯತ್ನ ಮಲ್ಪೋ ಒಂದು 2-3 ಶೋಗ ವಾಯ್ಸ್ ಉಪ್ಪಂದು ಎಲ್ಲ ಒಂದು ಫೈನಲ್ ಒಂಜಿ ಉಂಟು ಆಪಿನೆಟ್ ಆಂಡಲ ಮಾಸ್ಟರಿಂಗ್ ಆನಾಗ ಲೇಟ್ ಆವು ಕಟ್ಟಿದ್ದೆ ಮಣಿಕಾಂತ್ ಕದ್ರಿನ ವಾಯ್ಸ್ ಟೈಟಲ್ ಸಾಂಗ್ ಬರೋದುಂಟು. ಅಂಚನೆ ನೆಟ್ ದುಂಬುದ ಕಲಾವಿದರು ಶಿವದತ್ತ ಗುಳಿಗೆಡಿ ತಿನ್ನೋದು ಪೂರ ಅಭಿನಯ ಮತ್ತೊಂದು ಚಿ ರಮೇಶ್ ಕಲ್ಲಡ್ಕ, ಪ್ರೀತೇಶ್ ಬಡಲ್ಬಾಗ್, ರೂಪಶ್ರೀ ವರ್ಕಾಡಿ, ರಜಿತ್ ಕದ್ರಿ, ನಿತೇಶ್ ಪೂಜಾರಿ, ಜಯರಾಮಾಚಾರ್ಯ ಪೂರ ಮಸ್ತ್ ಮಧ್ಯ ಮಕ್ಕಳು ಆ್ಯಕ್ಟ್ ಮತ್ತೊಂದು ಶಿವದತ್ತ ಗುಳಿಗೆಡಿ ಇತ್ತಿ ನಡೆದು ಒಂದು 5 ಜನ ಎಕ್ಸ್ಟ್ರಾ ಈ ಡ್ರಾಮಾಗೆ ಬರಬೇಕು. ಅಂಚನೆ ಕೇಶಾಲಂಕಾರ ಬಾಂಬೆದ ಮಂಜುನಾಥ್ ಶೆಟ್ಟಿಗಾರ ಬಂದ ಫಿಲ್ಮ್ ಪೂರ ಅಲ್ತ ಛತ್ರಪತಿ ಶಿವಾಜಿ ನಾಟಕಲೆಗೆ ಆರೆ ಕೇಶಾಲಂಕಾರ ಮಾಡಿದ್ರೆ 6 ಮಾಡಿದ್ರು. ಪುರಂದರ್ ನಾಗನ ಒಳಚಿಲ್ ಮಾಡ್ಕೊಂಡ್ರು ಈಗ ಕಲಾ ಸಂಗಮದ ರೆಗ್ಯುಲರ್ ಮೇಕಪ್ ಮಾಡಿದ್ರು. ಅದಕ್ಕೆ ಮಂಜುನಾಥ್ ಒಂಚೂರು ಸಾಕಾರಲ್ಲ ಕೊಡ್ತೇವೆ. ರಂಗವಿನ್ಯಾಸ ಬರ್ತದೆ ಕೇರಳದ ಸುನಿಮಾಳ ಮಲ್ಲ ಡಿಸೈನರ್ ಆರೆ ಸುನಿಮಾಳ ఒక ಸನ್ನಿ ಅಂಗಮಾಲಿ ಮಂಟಕು 2 ಜನ ಸ್ಕ್ರೀನ್ದ ವರ್ಕ್ ಆಗ್ತದೆ. ನೆಟ್ ಒಂಚೂರು ಶಿವದತ್ತ ಗುಳಿಗೆದ ಪ್ಯಾಟರ್ನ್ ರಿಟರ್ನ್ ಇಜ್ಜಿ ನೆಟ್ ಒಂದು ಬೇರೆ ರೀತಿದ ಒಂದು 3D ಎಫೆಕ್ಟ್ ವರ್ಕ್ ಅಂಚಿನ ಒಂದು ಸ್ಕ್ರೀನ್ ಮಲ್ದ ಇಬ್ಬರು ಲೈಟ್ಸ್ ಇಜ್ಜಿಂದ ಕತ್ತಲಿನ ಪೂರಗಡೆ ತಿಕ್ಕಡ ನಾವು ಎಫೆಕ್ಟ್ ತಿಕ್ಕು ಅಂಚಿನ ಚಂದ್ರಶೇಖರ್ ಶಿರೋ ಮಟ್ಟಾರ್ ಅಪ್ಪು ವಿಪಿನ್ ಆರ್ಟ್ಸ್ ಅಂತ ರಂಗ ಪರಿಕರ ಪುರ ತಯಾರು ಮಾಡಿದ್ರು. ಏಪಲದಲ್ಲಕ್ಕೆ ನಮಗೆ ಚಂದ್ರಕುಮಾರ್ ಕೊಡಿಯಾಲ್ ಮೇಲೆ ತಂಡದ ನಿರ್ವಹಣೆ ರಾಜೇಶ್ ಕುಡ್ಲಾಯ್ಕ ಸಹಕಾರ ಕೊಡ್ತೇವೆ. ಗೀತಾ ಸಾಹಿತ್ಯ ಬರ್ತದ ಕಾಂತಾರದ ಸಿಂಗಾರ ಸಿರಿಯ ಪದ್ಯ ಬರೆತಿನ ಪ್ರಮೋದ್ ಮರವಂತೆ ಒಂಜಿ ಪದ್ಯ ಬರೀತಾರೆ. ಶಶಿರಾಜ್ ಕಾವೂರು ಒಂಜಿ ಪದ್ಯ ಬರೀತಾರೆ. ಗುರುರಾಜ್ ಜಂಬಿ ಸಾಯಿರಾಮ್ ಸ್ಟುಡಿಯೋಸ್ದಾರು ಇನ್ನೆಲ್ಲ ಸಂಗೀತ ಎ.ಕೆ. ವಿಜಯರು ಸಹಕಾರ ಕೊಡ್ತೇವೆ. ಕಂಠದಾನ ಕಲಾವಿದರು ಮತ್ತು ಶಿವಾಜಿದ ಒಂಜಿ ಕೇಂದ್ರ ಬಿಂದು ಪಾತ್ರ ಶಿವಾಜಿ ಐಕ್ ಸ್ವರ ಐಕು ಸಾಧಾರಣ ನಾಡ್ದವು ಸಾಕಾದವು ಪೆಂಡಿಂಗ್ ಇದ್ದಿದ್ದ ಲಾಸ್ಟ್ ರೆಕಾರ್ಡ್ ಆಗಿ ಲಾಸ್ಟಿಗೆ ನನ್ನ ಮನಸ್ಸಿಗೆ ಬರ್ತಿನ ಸ್ವರ ಪೃಥ್ವಿ ಅಂಬರ್ ಇತ್ತೆ ನಮ್ಮ ತುಳು ಇಂಡಸ್ಟ್ರಿ ಎಡ್ಡೆ ವಾಯ್ಸ್ ಇತ್ತಿನ ಒಂದು ಹೀರೋ ಅಂದ್ಕೊಂಡು ಅವು ಪೃಥ್ವಿ ಅಂಬರ್ ಸುಮಾರು ತುಳು ಸಿನಿಮಾದ ನಾಯಕ ನಟರಿಗಾರು ಸ್ವರ ಕೊಡ್ತಿರು ದುಂಬು ಇತ್ತೆ ಕನ್ನಡ ಇಂಡಸ್ಟ್ರಿ ಬ್ಯುಸಿ ಉಳ್ಳಿ ಆಡ್ಲ ಬಿಸಿತ ನಡುಟು ಶೂಟಿಂಗ್ ಮಧ್ಯೋಡು ಶಿವಾಜಿಗಿನ ಸ್ವರವನ್ನು ಪೃಥ್ವಿ ಅಂಬರ್ ಕೊಡ್ತಿರೋ ಒಂದು 3 ರೆಕಾರ್ಡಿಂಗ್ ಒಂದು ಬ್ಯಾಂಗ್ಳೂರು ಮಾತ್ರ ಅದನ್ನ ಸಮಯಕ್ಕೆ ಹೊಂದಾಣಿಕೆ ಮಾತ್ರ ಮಾಡಿದ್ರೆ ಅವು ಈ ಡ್ರಾಮಾದ ಮಲ್ಲ ಪ್ಲಸ್ ಪಾಯಿಂಟ್ ಜೊತೆ ನವೀನ್ ಡಿ ಪಟೇಲ್ ಕಾಮಿಡಿ ಮಲ್ದಿನ ನಿಖಲ್ ಪೂರ ಕೇಂದ್ರ ಬಟ್ ನೆಟ್ ಛತ್ರಪತಿ ಶಿವಾಜಿನ ಗುರು ದಾದಾಜಿನ ಪಾತ್ರವು ನವೀನ್ ಡಿ ಪಟೇಲ್ ಸ್ವರ ಕೊಡ್ತಾರೆ. ಅವು ನಂಬೇದ್ ಜ್ಞಾಪಕ ನವೀನ್ ಡಿ ಪಟೇಲ್ ಬಂದು ಆತ ಗಂಭೀರವಾದ ರೈತ ಸ್ವರ ಕೊಡ್ತಾರೆ. ಬೊಕ್ಕ ಏಪಲದಲ್ಲಿ ಕನೆಕಲ್ಲ ವರ್ಟಿಂಗ್ ಗೋಪಿನಾಥ್ ಭಟ್
ಯುವ ಶೆಟ್ಟಿ ತೋಡ ದಸ್ಕತ್ ನೆಗೆಟಿವ್ ಮೇನ್ ಕ್ಯಾರೆಕ್ಟರ್ ಮಲ್ದಿನಾರು ಔರಂಗಜೇಬ್ ಸ್ವರ ಕೊಡ್ತೇವೆ. ಚೇತನ್ ರೈ ಮಾಡಿ, ಚಂದ್ರ ಸುಳ್ಳಾಲು, ನಾಗರಾಜ್ ವರ್ಕಾಡಿ, ಸುನೀಲ್ ಪಲ್ಲ ಮಜಲು, ಪ್ರಾರ್ಥನಾ ಸಿದ್ಧಾನಂದ ಅತ್ಯಪಾಡಿ, ಚಾಪರ್ಕ ತಂಡದ ಸದಾಶಿವ ಅಮೀನ್ ಒಂಜಿ ಪಾತ್ರಗಳು ಸ್ವರ ಕೊಡ್ತೇವೆ. ಪ್ರಿಯಾ ಹರೀಶ್, ನವೀನ್ ಶೆಟ್ಟಿ ಒಳಗೆ ಅಂಚನೆ ಮಾಸ್ಟರ್ ಅವಿಶ್ ಆರ್ ಗುಡ್ಡ ಮಕ್ಕಳು ಕೂಡ ಸ್ವರ ಕೊಡ್ತೇವೆ. ಈಗ ಗೊತ್ತು ಒರಿಯರ್ದೂರಿ ಅಸಲು ಹಿಡಿದ ಪಕ್ಕ ನಮ್ಮ ಡಿಸೈನರ್ ದೇವಿ ಡಿಸೈನ್ ಮಸ್ತ್ ತುಳು ಇಂಡಸ್ಟ್ರಿ ಬಿಸಿ ಆಗ್ತಿತ್ತು ಕನ್ನಡ ಆರನೇಕ ಡಿಸೈನ್ ಮಾಡ್ತಾರೆ. ಈ ನಾಟಕ ಇಂಚಿನ ವಿಶೇಷದಾದ ಮಂಡ ಇನಿ ದೇವದಾಸ್ ಕಾಪಿ ಕಾರ್ಡ್ ಪದ್ಯ ಬಂದಿದೆ. ಯಕ್ಷಧ್ರುವ ಸತೀಶ್ ಪಟ್ಲ ಒಂಜಿ ಮಂಡ್ಯ ದೇವದಾಸ್ ಕಾಪಿ ಕಾರ್ಡ್ ಒಂಜಿ ಪ್ಯಾಥೋ ಸಾಂಗ್ ಒಂದು ಎಡ್ಡೆ ಬಂದಿದೆ. ಇನ್ನು ರೆಕಾರ್ಡ್ ಆದವು ಎಲ್ಲ ಮಾಸ್ಟರಿಂಗ್ ಆದ ಬರೋಣ. ಇನ್ನು ಹೆಚ್ಚಿನಾದ್ರು ನೋಡ ಛತ್ರಪತಿ ಶಿವಾಜಿ ಮಹಾರಾಜ್ ಬೇತೆ ಧರ್ಮ ಅಟ್ಯಾಕ್ ಮಲ್ಪರು ಅಂಚ ಇಂಚ ಬಂದು ಫೇಸ್ಬುಕ್ ನೆಟ್ ಬರೋದು ಗೊತ್ತೂದು ಅಂಚದು ಯಾನು ಈ ಕಥೆನ ಆಯ್ಕೆ ಮಾಡಿನ ತಪ್ಪೊಂದು ಮಟ್ಟಿನ ಅಭಿಪ್ರಾಯ ಒಂದು ಕರೆಕ್ಟ್ ವ್ಯಕ್ತ ಆಗ್ತದೆ. ಹೆಂಗೆ ಗೊತ್ತಿತ್ತಿಲ್ಲಕ ಹಿಂಗೆ ಸ್ಟಡಿ ಮಾಡ್ತಿಲ್ಲಕ ಶಿವಾಜಿ ಮಹಾರಾಜ್ ಭಾಷೆಗೋಸ್ಕರ ಹೋರಾಟ ಮಾಡಿದ್ರು. ಹಿಂದುತ್ವ ಹಿಂದೂ ಧರ್ಮವನ್ನು ಹೊರಿಪೈರ ಹೋರಾಟ ಮಾಡಿದ್ರು. ಬೇತೆ ಧರ್ಮವು ನಾಶ ಮಾಡ್ಬಿಡೋದಾರೆ ಫಲ ಬಂದಿದ್ದಾರೆ. ಈ ನಾಟಕದ ಕಥೆ ಅಲ್ಪವು ಶಿಷ್ಯರ್ಕ ಅವರು ಎಡ್ಡೆ ಸನ್ನಿವೇಶದಲ್ಲಿ ಹಿಡ್ಕೊಂಡು ಕೊಡ್ತೇವೆ. ಆದ್ರೆ ತಾನೋಜಿ ಗೌಡ, ಅಬಾಜಿ ಗೌಡ, ಬಾಜಿ ಪಾಲಸ್ಕರ್ ಗೌಡ ಅವ್ರ ಹಂಪಿಗೆ ಒಂಜೆ ನಮ್ಮ ಆಡಳಿತಗಳು ಬೇತೆ ಧರ್ಮಕ್ಕೂ ತೊಂದರೆ ಇರಬಲ್ಲಿ, ಬೇತೆ ಧರ್ಮದ ಆಚರಣೆಗೆ ತೊಂದರೆ ಇರಬಲ್ಲಿ ಒಂಜಿ ಕಡೆ ಬಂದಿರ ಪೂರ ಧರ್ಮದ ತೊಂಜೋನ್ ಅಕ್ಲೆಗೆ ಪ್ರಥಮ ಸ್ಥಾನ ಏನು ಆಡಳಿತ ತಿಕ್ಕೊಡು ಅಂಚಿನ ಒಂದು ಸನ್ನಿವೇಶ ಎಲ್ಲ ಬರ್ಕೊಂಡು ಶಾನವಾನ್ ಬಂದು ಒಂಜಿ ಪೊನ್ನಲ ರಕ್ಷಣೆ ಮಾಡ್ಬೋದು. ಅಂಚಿನ ಒಂದು ಸನ್ನಿವೇಶ ಬರ್ಕೊಂಡು ಅಂಚಿನ ಔರಂಗಜೇಬನ ಅಲ್ಪಡ್ತಾರೆ ಹುಡ್ಪದ ಕನ್ನಾಗ ಔರಂಗಜೇಬನ ಮಗಲೇ ಜೀನತ್ ಅವರಿಗೆ ಸಹಾಯ ಮಾಡ್ಬೇಕು. ಅವೆಲ್ಲರನ್ನ ಅಪ್ಪೆಡಾರು ಮಾಡ್ಬೇಕು. ಅಂಚದಾರ ಸರ್ವ ಧರ್ಮದ ಜನಕಲ ಪ್ರೀತಿನ ಗೆದ್ದದು ಮಾಡಿದ್ದಾರೆ. ಬಟ್ ಇನ್ನಿದಾನ ಹತ್ರ ಇತಿಹಾಸವಂತ ಉಲ್ಟಾ ಆತನೆ ಶಿವಾಜಿ ಮಹಾರಾಜ್ ಬೇತೆ ಧರ್ಮ ತೊಂದರೆ ಮಾಡಿದ್ರೆ ಮಾಡ್ಕೊನ ಆ ದರೋಡೆ ಕೋರೆ ದಾಳಿ ಕೋರೆ ಮಾಡ್ಕೊಂಡ ಒಂದು ರೀತಿಯ ಅಭಿಪ್ರಾಯ ವ್ಯಕ್ತ ಆತನೆ. ಅಣ್ಣ ಐಕಿಗಳು ಉತ್ತರ ಕೊಡ್ಬೋದು. ನಾಟಕ ಇಟ್ಟು ಸಮರ್ಪಕವಾಗಿ ಉತ್ತರ ತಿಕ್ಕೊಂಡು ಪೌರಾಣಿಕ ನಾಟಕಗಳೇನು ನೋಡ್ಬೋದ ಮಸ್ತ್ ಚಾರಿತ್ರಿಕದ ಕಷ್ಟ ಐತಿ ಮತ್ತು ಸುಲಭ. ಬಟ್ ಚಾರಿತ್ರಿಕ ನಾಟಕ ಮಲ್ಲ ಚಾಲೆಂಜ್. ಆ ಚಾಲೆಂಜಿನ ಈಗಲೂ ಸವಾಲಾಗ್ತಿ ತೊಂದ ಮಸ್ತ್ ಶ್ರಮದೇ ತೊಂದರೆ ಕಲಾವಿದರು ಮಸ್ತ್ ಎಟ್ಟೆ ಲಿಪ್ಸಿಂಗ್ ಕಾವಡ್ ಪ್ರತಿಯೊಂದು ಅಭಿನಯ ಎಟ್ಟೆ ಮಸ್ತ್ ತಿಂಗಳ ಕಷ್ಟ ಬಂತು ಮಲ್ತಿದ್ದಾರೆ. ನಾನು ಪೂರ್ಣ ಪ್ರೇಕ್ಷಕರಿಗೆ ಬಿಡ್ತೀನಿ. ಪ್ರೇಕ್ಷಕರ ಮನಸ್ಸನ್ನು ಗೆದ್ದು ಅಂದರೆ ಧೈರ್ಯ ಒಂದು ರಂಗಭೂಮಿ ಒಂದು ದಾಖಲಾಗಿ ಹೆಂಗಿನ ಅಂದ್ಕೊಂಡ ನಾಟಕ ಪ್ರದರ್ಶನ ಆ ಒಂದೇನೆ 82 ಪ್ರದರ್ಶನ ಐತೆ ಬುಕಿಂಗ್ ಆದನ 82 ಆನಾಗ ಮನೆಯೆಲ್ಲ ಬರ್ಕೊಂಡು ಬಟ್ ನಾವು ಗುಳಿಗೆ ಡ್ರಾಮಲ್ಲ ಐತೆ ನಡೆದವರ ಬಕ್ಕ 2026 ನಾಟಕ ಇತ್ತೆ ಬುಕ್ ಆಗೋದು ಛತ್ರಪತಿ ಶಿವಾಜಿಲ ಗುಳಿಗೆ ಡ್ರಾಮನ ಆಗಸ್ಟ್ ಹಿಡಿದು ಬಕ್ಕ ತೀರ ಸ್ಟಾರ್ಟ್ ಆಗೋದು. ಒಂದು ವೇಳೆ ಮನೆಯೆಲ್ಲ ಬರ್ಕೊಂಚಿದ್ದೆ 100 ಕ್ರಾಸ್ ಆಗೋದು ಮಲ್ಲ ಕುಡದಿ ಮಲ್ಲ ದಾಖಲನೆ ಆತ 80 ಮಲ್ಲ ದಾಖಲೆ ಪ್ರಯೋಗ ಅಭಿನಟ್ಟು ಏನೇ ಕನ್ನಡ ತುಳು ತೋಜಿ ಗಲಾಟೆ ಆಗೋದು. ಅದಕ್ಕೋಸ್ಕರ ಟೈಟಲ್ ಸಾಂಗನ್ನು ಕನ್ನಡಗಳು ಪ್ಲೇ ಮಾಡ್ತೋದಿಲ್ಲ. ಮರಾಠಿ ತುಳು ಕನ್ನಡ ಒಂದು ಮೂಜಿ ಭಾಷೆಲ್ಲ ಈ ನಾಟಕಗಳು ಮಿಕ್ಸ್ ಆದ ಬರ್ಬೋದು. ಒಂದು ಸೌಹಾರ್ದತೆದ ಸಂಕೇತವಾದ ಈ ನಾಟಕದ ಪ್ರೇಕ್ಷಕನ ಮಟ್ಟೆಯಲ್ಲಿ ಮಾಡೋದು. ಬಾಲಕ್ಕೆ ಹಗ್ಗ ಹಿಡಿದುಕೊಂಡು ಹಗ್ಗ ಕಟ್ಟಿ ಆ ಹಗ್ಗದಲ್ಲಿ ಒಂದು 4-5 ಜನ ಸೈನಿಕರು ಒಂದು ಕೋಟೆಯನ್ನು ಹತ್ತುತ್ತಾ ಇರುವಂತಹ ಒಂದು ದೃಶ್ಯ ಪಾಠ ಪುಸ್ತಕದಲ್ಲಿ ನಾವು ನೋಡಿದ್ದೇವೆ. ಶಿವಾಜಿ ಒಂದು ಕೋಟೆಯನ್ನು ಉಡದ ಮೂಲಕ ಹೋಗಿ ಗೆದ್ರು ಅನ್ನುವಂಥದ್ದನ್ನು ಮಾತ್ರ ಪಾಠದಲ್ಲಿ ನಮಗೆ ಕಲಿಸಿದ್ರು. ನಾನು ಈ ನಾಟಕ ಬರಲಿಕ್ಕೆ ಒಂದು ಕನಿಷ್ಠ 10 ಪುಸ್ತಕಗಳನ್ನು ರೆಫರ್ ಮಾಡಿದೆ. ಈ 10 ಪುಸ್ತಕಗಳ ಮೂಲಕ ನನಗೆ ಸಿಕ್ಕಿದಂಥ ವಿಷಯಗಳನ್ನು 2 ಗಂಟೆಯಲ್ಲಿ ಇರಿಸಬೇಕಿತ್ತು. ಬಹಳ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ನಿಜವಾದ ಇತಿಹಾಸವನ್ನ ನಮಗೆ ಸಣ್ಣದಿರುವಾಗ ಪಾಠ ಪುಸ್ತಕಗಳಲ್ಲಿ ಹೇಳಲಿಲ್ಲ. ದೊಡ್ಡ ದುರಂತ. ಶಿವಾಜಿಯಷ್ಟು ದೊಡ್ಡ ಧರ್ಮ ಸಹಿಷ್ಣು ನಮ್ಮ ಭಾರತದ ಇತಿಹಾಸದಲ್ಲಿ ಯಾವ ರಾಜನೂ ಇರಲಿಲ್ಲ. ಅದನ್ನು ನಾವು ಇವತ್ತು ಎಲ್ಲರೂ ಮನಗಾಣಬೇಕಾಗಿದೆ. ಆಮೇಲೆ ಈಗ ಇವರು ಹೇಳಿದರು ಭಾಷಾ ಸಾಮರಸ್ಯದ ಬಗ್ಗೆ. ನಾವು ಭಾಷೆ ಮತ್ತು ಜಾತಿ ಮತ ಧರ್ಮ ಇದರ ಗಡಿಯನ್ನು ಮೀರಿ ಹೋಗಬೇಕಾಗಿದೆ. ನಮ್ಮ ಟೀಮ್ దగ్గర ಮಾತಾ ಸಪೋರ್ಟ್ ಕೊಡ್ದು ಮಸ್ತ್ ಭಂಗ ಬರ್ತದೆ. ನಮ್ಮ ವರ್ಕ್ ಮಾಡ್ಕೊಂಡಿಲ್ಲ ಮಾತಾ ಟೆಕ್ನಿಷಿಯನ್ ಆಗಿರ್ಬೋದು, ಮ್ಯೂಸಿಷಿಯನ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಮಾತೆಲ್ಲ ಮಸ್ತ್ ಭಂಗ ಬರೋದಿಲ್ಲ. ನನಗೆ ಮಾತೆಲ್ಲ ಸಪೋರ್ಟ್ ಇನ್ಷನ್ ಉಪ್ಪಾಡು ಒಂಜಿ ಶಿವಾಜಿ ಡ್ರಾಮನ್ ಒಂಜಿ ಸಾರತ್ ಐದು ಡಬ್ಬಲ್ ಒಂಜಿ ಶೋಸ್ ನಮ್ಮ ಗೆಂದದ ಬರೋಡು ಪನ್ಪುರಂಚಿನ ನಮ್ಮ ಆಶಯ ಅಂಚನೆ ಶಿವಾಜಿ ಪನ್ಪುರ ಒಂಚ ಮಲ್ಲ ವೆಂಚರ್ದು ವಿಜಯನ ಕೈಪಾಡ್ತೇವೆ. ನಮ್ಮ ಮಾತನ್ನ ಸಪೋರ್ಟು ಅರ್ನಮಿ ತುಗುಡು ಅರೆಗುಂಡು ಬಂದು ಏನು ಪಡೋದಿಲ್ಲ. ಮಾತನ್ನ ಸಪೋರ್ಟ್ ಇಚ್ಛೆ ಉಪ್ಪಾಡು ಬಂದು ಏನಕ್ಕೆ ಅನ್ನೋದಿಲ್ಲ. ಏನಕ್ಕೆ ನೋಡು ನೀನು ಕಾತೊಂದಿತ್ತೆ
ತುಲೆ ಇತಿಹಾಸನೇ ನಮ್ಮ ಬದಲ್ ಬರಾಪುಜಿ. ನಮ್ಮ ಈ ಅಖಂಡ ಭಾರತವು ಮೊಘಲರ ಬತ್ತದ ಆಳ್ವಿಕೆ ಮಾಡ್ತಿರೋ ಪಂಪನ ಸತ್ಯ ಅವೇನೆ ಸುಳ್ಳು ಬಂದ್ರೆ ಆಪುಜಿ. ಅಂಚೆನೆ ನಿಜಾಮರ ನಕಲು ಆಳ್ವಿಕೆ ಮಾಡ್ತಿರೋ ಪಂಪನ ಸತ್ಯ, ಆದಿಲ್ ಶಾಹಿ ಪಂಪನಗಳು ಆಡಳಿತ ಮಾಡ್ತಿರೋ ಸತ್ಯ. ಅಕ್ಕಳು ಪೂರೆಲ್ಲ ಮೊಹಮ್ಮದ್ ಮಾತಸ್ಸರ್ ಅಂತ ಮುಸ್ಲಿಂ ಧರ್ಮದ ಒಂದು ಭಾರಿ ಒಂದು ವಿಶೇಷ ಎಂಚ ಬಂದಾಗ ಹಿಂದೂ ಧರ್ಮದ ಪರವಾಗಿ ಶಿವಾಜಿ ಹೋರಾಟ ಮಾಡ್ತಿನ ಒಟ್ಟು ಮೊಘಲರನ್ನು ಆದಿಲ್ ಶಾಹಿನನ್ನು ఒక ನಿಜಾಮರನ್ನು ಅಕ್ಲಿನ ಎದುರು ಸಾಗಿನ ಅವಳ ಐತಿಹಾಸಿಕ ಸತ್ಯ ಆಂಡ ಯಾನಕ ಪಂಡ್ಲೆಕನೆ ಶಿವಾಜಿ ಏತು ಮಲ್ಲ ಧರ್ಮ ಸಹಿಷ್ಣು ಅಂತ ನಮಗೆ ಇತಿಹಾಸ ತೆರಿಪಾದಿಸಿ ವಾರಿ ಮಾಡೋ ದುರಂತ ಅವೇ ನಮಗೆ ತೆರಿಪಾಯ ಪ್ರಯತ್ನ ಮಾಡ್ತಾರೆ. ವಿಜಯನಗರ ರೆಡ್ಡಿ ಸೀದ ವಿಷಯ ಪಂಡಿದೆ ನಿಖುಲು ಇಡೀ ನಾಟಕ ತೂನಗ ಶಿವಾಜಿ ಹೆಂಚಿನ ಒಂದು ಶ್ರೇಷ್ಠವಾದ ವ್ಯಕ್ತಿ ರಾಜೇ ಬಿಡಲಿ ಅರಸೆ ಬೇತೆ ಹೆಂಚಿನ ಶ್ರೇಷ್ಠವಾದ ವ್ಯಕ್ತಿ ಬಂದ್ಕೊಂಡು ಮಾತೆಲ್ಲ ಓದೋಣಂಚಿನ ಅವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಟ್ಟಿಗೆ ಸೇರಿದು ಒಟ್ಟಿಗೆ ಕುಲೊಂದು ಒಂದು ವ್ಯಕ್ತಿ ಆರಾಧನೆ ಮಾಡ್ಕೊಂಡಂಚಿನ ವಿಷಯ ಈ ನಾಟಕಗಳು ಅವು ಮಾತ್ರ ವೃತ್ತಿಗರ ಒಕ್ಕಂಜೆ ಹೋದ್ರೆ ಪೂರ ಕಮ್ಯುನಿಟಿ ಇಲ್ಲ, ಪೂರ ಧರ್ಮ ಇಲ್ಲ, ಎಡ್ಡೆ ತಿನ್ನ ಕುಲ್ಲು ಹಾಳಿ ತಿನ್ನ ಕುಲ್ಲು ಇದೆ. ಉದಾಹರಣೆ ಒಂಜಿ ಟೈಮ್ ಇರ್ತದೆ ಇನಿ ಮಿನಿ ಆತನ ಅಷ್ಟು ಕಷ್ಟ ಆಗುದು. ಕೋಟಿ ಚೆನ್ನೈ ಒಂದು ಸಿನಿಮಾ ಬರ್ತಾನೆ ಐಟು ವಿಲನ್ ಬುದ್ಧಿ ಅಂತೆ ಒಂಜಿ ಬಂಟ್ ಕಮ್ಯುನಿಟಿಗೆ ಸೇರಿದಿನ ಅಪ್ಪಾಗ ಏನ ಬಂಟೇರ್ನ ಕೊಲೆ ಅವು ಪಾತ್ರ ಮಾಲ್ಪರೆ ಬರಲಿ ಕೋಟಿ ಚೆನ್ನೈ ವಿಲನ್ ಆದ ಮಲ್ತಾರೆ ಏನೆಲ್ಲ ಬಂದಿದ್ದೀರ ಅಪ್ಪ ಕೊಂಚ ವಿಶಾಲ ಮನೋಭಾವನೆ ಇರ್ತದೆ. ಇನಿ ಬದಲಾತಲ್ಲ ಜಾತಿದ ಮಿತ್ತು ಹೋಗೋದು. ಒಂದು ಟೈಮ್ ಹೊಡಿ ಅನ್ನೊಂದು 22 ವರ್ಷದ ದುಂಬು 25 ವರ್ಷದ ದುಂಬು ಫಸ್ಟ್ ಯಾರು ಮಾಡ್ತೀನಿ ನಾಟಕ ದೇವಪೂಂಜೆ ನಾಟಕ ಮಾಡ್ತೀನಿ. ದೇವಪೂಂಜೆ ನಾಟಕ ಮಾಡ್ಕೊಂಡಾಗ ಎಂಕ್ಲಿ ಬಾಂಬ್ ಹಿಡಿದು ಪೂರ ಹಿಡಿದು ಪೂರ ಎಂಟು ಬಾರಿ ನೆಗೆಟಿವ್ ಇದು ಬರ್ತದೆ ಇಟ್ಟು ಎಲ್ಲಿನ ಮಟ್ಟ ಆಯ್ ಜಾತಿವಾದಿ ದೇವಪೂಂಜೆ ಬಂಟ್ ಕಮ್ಯುನಿಟಿ ಇದೆ ಆಯ್ ಬಂಟ್ ಅಂಚಂತ ದೇವಪೂಂಜೆ ಮಾಡ್ತೀನಿ ಅಪ್ಪ ಏನು ಇನ್ನೇ ನನಗೆ ಒಂಜತ್ತು ನೀನು ಕೋಟಿ ಚೆನ್ನೈ ಎಲ್ಲ ಮಲ್ಪೊಡ್ಕೊಂಡು ಅಂಡ್ ನಾನು ಕೋಟಿ ಚೆನ್ನೈ ಮಲ್ತನು ನಾನು ಮಕ್ಕಳು ಹಾಕುವೇರಿ ಇದು ಬಂಟ್ ಕಮ್ಯುನಿಟಿ ಅಕ್ಕಳು ಹಾಕುವೇರಿ ಇದೇ ಅಕ್ಕಳು ಬರೆದು ಪಾಡಿ ಕೆಲವು ಫೇಸ್ಬುಕ್ ಆಗ ತುಳುನಾಡು ರಾಣಿ ಹಬ್ಬಕ್ಕನ ಕತೆ ಇಜ್ಜ ಅಂತ ರಾಣಿ ಹಬ್ಬಕ್ಕನ ಕತೆ ಉಂಟು. ರಾಣಿ ಹಬ್ಬಕ್ಕನ ಕತೆ ಮಾಡ್ತಿಲ್ಲ ಎಲ್ಲ ಮೂತಕ್ಕಳು ಹಾಕುವೇರಿ ಆಯ್ ಜೈನ ರಾಣಿನ ಕತೆ ಮಾಡ್ತಾರೆ ಪೋತೆ ಮಾರ ಅದು ನಮ್ಮ ಮಕ್ಕಳ ಕತೆ ಇತ್ತಿಜ್ಜ ಅಂತ ಓವು ಮಲ್ತಲ್ಲ ಐ ಕೊಂಚ ಎದುರು ಉಪ್ಪುಂಡೆ ಮಕ್ಕ ಮಲ್ಪುಗ ರಾಣಿ ಹಬ್ಬಕ್ಕನ ಮಲ್ಪನ ಆಸೆ ಉಂಟು ಮಲ್ಪುಗ ಅಂಡ್ ಏನಿದೆ ಪಂಡನ ನೇರನ್ನ ಮಲ್ಪುವೇರು ಅಂಚದ ಅಂಚಂಡ ಆ ನಾಟಕ ಕೊಂಚ ಆದು ಬೋಡ ಯಾಕಂದ್ರೆ ಆಯ್ ಬಕ್ಕ ಪೂರ ಇತಿಹಾಸದ ಪುರುಷರು ಪೂರ ರಂಗವು ಬರ್ತೇವೆ 10-15 ಟೀಮ್ ರಾಣಿ ಹಬ್ಬಕ್ಕ ಸಂಗೊಳ್ಳಿ ರಾಯಣ್ಣ ಪೂರ ಬರ್ಕೊಂಡು ಸ್ಟಾರ್ಟ್ ಆಗೋದು. ಪೌರಾಣಿಕ ಆಯ್ ಬಕ್ಕ ಕೂಡ ಸಾಮಾಜಿಕ ಹಿಂಗೆ ಕಾಮಿಡಿ ನಾಟಕ ಮಲ್ಪನೆ ಇಷ್ಟ ಇರ್ತೀವಿ ಒಂಜಿ ಕೂಡ ಪೌರಾಣಿಕ ಪೂರೆಲ್ಲ ಇರ್ತೀರಿ ನೆಕ್ಸ್ಟ್ ಕೊರಗಜ್ಜನ ಮಲ್ಪೆ ಅಂತ ಪೊಯ್ನವ್ರು ಪುರ ಅನ್ಬಿಡಿ ನೆಕ್ಸ್ಟ್ ಕೊರಗಜ್ಜೆ ತೀರಿ ನಾನು ಅವೇನು ಕೂಡ ಮಾತದ್ದು ಗುಡ ಹೋಯ್ತು ಪಾಠವನ್ನು ಕೂಡ ದಯಾನಂದ ಕತ್ತಲ್ ಸಾರಿಗೆ ಬೇಲೆ ಕೊರ್ಪಿನಿ ಕೊಡ್ಚಿ ಮಾಡಿದ್ದು ಚಾರಿತ್ರಿಕ ಬರ್ತೀನಿ ಆತ ನನಗೆ ನವೀನ್ ಸೂರಿಂಜೆ ಬೇಲೆದೆ ತೊಂಡೆ ಆರು ಆಮೇಲೆ ದಯಾನಂದ ಕತ್ತಲ್ ಸಾರ್ ಆರು ಚಾರ್ಜ್ಗೆ ತೊಂಡೆ ನವೀನ್ ಸೂರಿಂಜೆ ಅರೆ ನೆಟ್ಟ ಫ್ರೆಂಡ್ ಅರೆಗೆ ದಾವೆ ಅನ್ನು ಪಾತಿರುಜಿ ನಾಟಕ ಸ್ಟಾರ್ಟ್ ಆಗಿ ಬೊಕ್ಕ ಅರೆಗೆ ಒಂದಿನ ಅಲ್ಲಿ ಎದುರು ಕುಲ್ಲವೆ ನನ್ನ ಕೈತಲೆ ತೂದಾಯಿ ಬಕಾರನ ಮನಸ್ಸು ಪರಿವರ್ತನೆ ಹಾಕೊಂಡು ಖಂಡಿತ ಇಂಕ ಧೈರ್ಯ ಉಂಟು. ಅರೆಗೆ ಬಂದ ಮುರಾಣಿ ಮುಟ್ಟ ಶಿವಾಜಿ ಅನೌನ್ಸ್ ಮಾಡ್ಕೊಂಡು ಮುಟ್ಟ ಏನು ಎಟ್ಟೆ ನಿರ್ದೇಶಕಿಗೆ ಇತ್ತೆ ಎಟ್ಟೆ ನಿರ್ದೇಶಕ ಅತ್ತಿಗೆ ನಡೆದು ಡಬಲ್ ಮೀನಿಂಗ್ ಬರಪಿನ ಕಾಮಿಡಿ ಬರಪಿನ ಎತ್ತೋ ಗ್ರೇಟ್ ಅಂತ ಬರೀತಾರೆ ಅದು ಅವು ಸುಳ್ಳು ಹಾಕೊಂಡು ಮಲ್ಪೋದು ಅರೆಟ ದಾಯಪ್ಪ ಕಡೆ ಪಾತ್ರ ಎಟ್ಟ ಫ್ರೆಂಡ್ ಆರೇನು ಎಲ್ಲಿಯಪ್ಪನಾಗ ದಿಂಚಿ ಕೇಳಿದು ಮಸ್ತ್ ಒಂಜಿ ಇನ್ಸ್ಪೈರ್ ಆಗ್ತೀನಿ ಅಂಚಿನ ಸ್ಟೋರಿ ಅವ್ರು ನನ್ನೆಲ್ಲ ಆತ ಡೀಪ್ ಆದ ಪೋಯರ್ ಆದಿತ್ತಿದ್ದು ಬಟ್ ವಿಜಯಣ್ಣೆ ಸ್ಟೋರಿ ತೆಪ್ಪನಾಗ ಆಯ್ತು ಬಗ್ಗೆ ಒಂದು ನಲ್ಲ ಅಂತ ಸ್ಟಡಿ ಮಾಡ್ತಾ ನಿಜವಾದ ನಂಗೆ ಮಾತಿರಲಿಲ್ಲ ಗೊತ್ತಾವಡ ಅಂಚಿನ ಸ್ಟೋರಿ ಇದು. ಸೊ ಐ ಆಮ್ ರಿಯಲಿ ಹ್ಯಾಪಿ ಮತ್ತೇನು ಭಾಗ್ಯ ಅದೇನೊಂದಿಲ್ಲ ಪ್ರಾಜೆಕ್ಟ್ ಇದೆ ಉಪ್ಪು ನಾವು ಬೊಕ್ಕ ಏಕೆ ಸರ್ ಪೂರ ಶಶಿರಾಜ್ ನಾವು ಪೂರ ದಿಗ್ಗಜ ಆ್ಯಂಡ್ ನಮ್ಮ ಶಿವಾಜಿ ರಥೇರ್ ಹೊರಲೂರು ಪಕ್ಕ ಅದು ಆ್ಯಂಡ್ ವಿಜಯಣ್ಣ ಮಲ್ತನ ಎಂಚಿನೆಲ್ಲ ಮಸ್ತ್ ಪರ್ಫೆಕ್ಷನ್ ಮಾಡ್ತೀವಿ ಆ್ಯಂಡ್ ಈ ಸಾಂಗ್ ರಡ್ ಸಿಚುವೇಶನ್ಗೆ ಸಾಂಗ್ ಕಂಪೋಸ್ ಮಾಡ್ತಾರೆ ಬಂದಿದೆ ಪೂರ ಆ್ಯಕ್ಚುಲಿ ಅವು ಪಾತ್ರೆ ಕತ್ತರೆ ಅಂಚನೆ ಆಯ್ನ ಕಂಪೋಸಿಂಗ್ ನೆಕ್ ನಿಜವಾದ ಬರೋಣ ದೇವರನ್ನ ಆಶೀರ್ವಾದರೆ ಅವು ಭಾರಿ ಈಸಿಯಾದ ಕಂಪೋಸಿಂಗ್ ಆದ್ಕೊಂಡು ಸಂಜ ಒಂಜಿ ಸಾಂಗ್ ನಮ್ಮ ಒಂಜಿ ಮಲ್ಲ ಸಿಂಗರ್ ಕಂಪೇರ್ ಇರ್ತದೆ ಬಂಡ ಅವು ಮಸ್ತ್ ಟ್ರೈ ಮಾಡ್ತಾ ಅವು ಅಕ್ಲ ಮತ್ತೆ ಬೇರೆ ಮತ್ತೆ ಒಂಚೂರು ಕಮರ್ಷಿಯಲ್ ಟರ್ಮ್ಸ್ ಅವು ಎಂಕ್ಲೆಗಿಂದ ಇಂಟರ್ನ್ಯಾಷನಲ್ ದಕ್ಲೆ ಏರೆಲ್ಲ ರೀಚ್ ಆಗೋದು ನಂಚಿನ ಒಂಜಿ ಅಮೌಂಟ್ ಬಂಡೆ ಕೈಟ್ಲಲ್ಲ ಒಂಜಿ ಒಂಜಿ ಅಭಿಮಾನ ನಮ್ಮ ಒಂಜಿ ಅಭಿಮಾನಡ್
ಅವ ನಾಲ್ಕು ಸಿನಿಮಾ ಕಾಣೋ ಒಂದು ಅಮೌಂಟಿಗೆ ಸೊ ನಮ್ಮ ನಾಟಕಕ್ಕೆ ಒಂದು ಮಸ್ತ್ ರಿಕ್ವೆಸ್ಟ್ ಬಂದಿದೆ ಏನಕ್ಕೆ 25 ಲಕ್ಷ ಪಂಡೆ ಕೈಲಾಶ್ಗೆ 25 ಲಕ್ಷ ಕೊರದು ಪಂಪವನಂತಿ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಆಪಿದ್ದು ಪಂಡ ಡ್ಯೂ ಪೂರಾ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಸೊ ಶಂಕರ್ ಮಹಾದೇವನ ನಾಟಕ ಅಥವಾ ಎನಿ ಪ್ರೈವೇಟ್ ಆಲ್ಬಮ್ 15 lakhs